ಮಂಡ್ಯ ಮತ್ತು ಸೊಂಟದ ಸಮಗ್ರ ಆರೈಕೆ ನೀಡುವಂತಹ ನೀ ಆ್ಯಂಡ್ ಹಿಪ್ ಕೇರ್ ಅತ್ಯಾಧುನಿಕ ಚಿಕಿತ್ಸಾ ಕೇಂದ್ರವನ್ನು ಮಂಗಳೂರಿನ ಅಂಬೇಡ್ಕರ್ ವೃತ್ತದಲ್ಲಿರುವ ಕೆಎಂಸಿ ಆಸ್ಪತ್ರೆಯಲ್ಲಿ ಆರಂಭಿಸಲಾಗಿದೆ. ಮೊಟ್ಟ ಮೊದಲ ಬಾರಿಗೆ ಕಾಂಪ್ರಿಹೆನ್ಸಿವ್ ನೀ ಆ್ಯಂಡ್ ಹಿಪ್ ಕೇರ್ ಕೇಂದ್ರವನ್ನು ಆರಂಭಿಸಲಾಗಿದೆ. ಮಂಗಳೂರಿನ ಅಂಬೇಡ್ಕರ್ ವೃತ್ತದಲ್ಲಿರುವ ಕೆಎಂಸಿ ಆಸ್ಪತ್ರೆಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಣಿಪಾಲ್ ಆಸ್ಪತ್ರೆಯ ಮುಖ್ಯಸ್ಥ ಡಾಕ್ಟರ್ ಎಚ್.ಎಸ್. ಬಲ್ಲಾಳ್ ಅವರು ಮಾತನಾಡಿ, ಸ್ವೀಡನ್ನ ಗೊಟೆನ್ಬರ್ಗ್ ಪ್ರೊಫೆಸರ್ ಮ್ಯಾಟ್ಸ್ ಬ್ರಿಟ್ಬರ್ಗ್ ಅವರು ಕೇಂದ್ರವನ್ನು ಉದ್ಘಾಟಿಸಿದ್ದಾರೆ. ಮನುಷ್ಯನ ಕೀಲುಗಳ ಸಂರಕ್ಷಣೆಗೆ ಈ ಕೇಂದ್ರ ಅತ್ಯಂತ ಪೂರಕವಾಗಿದೆ. ದಕ್ಷಿಣ ಕೊರಿಯಾದ ಸಿಯೋಲ್ನ ಪ್ರೊಫೆಸರ್ ಸಿಕ್ ಜಂಗ್ ಕಿಮ್ ಮತ್ತು ಯುಕೆ ಕ್ಯಾಂಟರ್ಬರಿಯ ಪ್ರೊಫೆಸರ್ ಎ. ಅನಂತರಾಮ ಶೆಟ್ಟಿ ಇವರಿಬ್ಬರು ಕೋಶ ಚಿಕಿತ್ಸೆಗಳನ್ನು ಅಭಿವೃದ್ಧಿಪಡಿಸಿದವರಾಗಿದ್ದಾರೆ ಎಂದರು. ನೂತನ ಕೇಂದ್ರದ ಮೂಲಕ ಕೆಎಂಸಿ ಭಾರತದಲ್ಲಿ ಮೊದಲ ಬಾರಿಗೆ ಕೀಲು ಮತ್ತು ಸೊಂಟದ ವಿಷಯವಾಗಿ ಗಮನ ಕೇಂದ್ರೀಕರಿಸಿದ ಕೇಂದ್ರವಾಗಿ ಗುರುತಿಸಿಕೊಂಡಂತಾಗಿದೆ. ಈ ಚಿಕಿತ್ಸಾ ಕೇಂದ್ರದ ಮೂಲಕ ಮಂಡಿ ಮತ್ತು ಸೊಂಟದ ಕೀಲುಗಳಿಗೆ ಸಮಗ್ರ ಆರೈಕೆಯನ್ನು ಒಂದೇ ಸೂರಿನಡಿ ಪೂರೈಸಲಾಗುವುದು ಎಂದವರು ತಿಳಿಸಿದರು. Comprehensive doesn't just mean that we allow the surgeons to sort of use their knives to cut open the knee and replace the knee. There are many other things, and that's why it's called comprehensive knee care and hip care. We would like to make sure we make the right diagnosis. There's a whole new facility, whole new technology available, of which Dr. Shetty is a leader in the world, and that is the technique of cell therapy and regenerative medicine. ಬದಲಿ ಸೊಂಟ ಮತ್ತು ಮಂಡಿ ಕೀಲು ಜೋಡಣೆ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಯೋಗೇಶ್ ಡಿ ಕಾಮತ್ ಮಾತನಾಡಿ, ಭಾರತದಲ್ಲಿ ಕೊರತೆ ಇರುವ ಸಮಗ್ರ ಸಲಹೆ, ವೈಯಕ್ತೀಕರಿಸಿದ ಆರೋಗ್ಯ ಸೇವೆಯನ್ನು ಪೂರೈಸುವುದು ನಮ್ಮ ಗುರಿಯಾಗಿದೆ. ಫಲಿತಾಂಶಗಳು ರೋಗಿಗಳಿಗೆ ಪಾರದರ್ಶಕ ರೀತಿಯಲ್ಲಿ ವೀಕ್ಷಿಸಲು ಸಾಧ್ಯವಾಗುವಂತಹ ಭಾರತದ ಏಕೈಕ ಸೇವಾ ಕೇಂದ್ರವಾಗಿದೆ ಎಂದು ಅವರು ತಿಳಿಸಿದರು. All the services under one roof with the patient's benefit as the prime focus. So we have to take into account some cultural constraints that people have against surgery. At the same time, we have to be equally passionate and be in the best patient's interests. If we have to avoid surgery, as passionate as we are with doing the surgery. If we do surgery, we've got to do it in a short, foolproof way. ಇನ್ನು ದಕ್ಷಿಣ ಕೊರಿಯಾದ ಸಿಯೋಲ್ನ ಪ್ರೊಫೆಸರ್ ಎ. ಅನಂತರಾಮ ಶೆಟ್ಟಿ ಮಾತನಾಡಿ, ಮಂಡಿ ಮತ್ತು ಸೊಂಟದ ಕೀಲುಗಳಿಗೆ ಸಮಗ್ರ ಆರೈಕೆಯನ್ನು ಒಂದೇ ಸೂರಿನಡಿ ಪೂರೈಸುವುದರೊಂದಿಗೆ ಇತ್ತೀಚಿನ ತಂತ್ರಜ್ಞಾನವನ್ನು ವಿಶೇಷ ತಜ್ಞರ ವೈದ್ಯಕೀಯ ಕೌಶಲ್ಯಗಳೊಂದಿಗೆ ಜೋಡಿಸಿ ನಿರ್ದಿಷ್ಟ ರೋಗಿಯ ಅಗತ್ಯಗಳಿಗೆ ಅತ್ಯುತ್ತಮವಾಗಿ ಹೊಂದಿಕೊಳ್ಳುವ ವೈಯಕ್ತೀಕರಿಸಿದ ಚಿಕಿತ್ಸೆಗಳನ್ನು ನೀಡಲು ನೆರವಾಗುತ್ತದೆ ಎಂದು ಅವರು ಹೇಳಿದರು. So our work for 30 years, which has been going on for the cartilage repair surgery and joint replacement, joint preservation surgery, and also joint replacement surgery. We started growing the science the right way, but it became very expensive. Now we develop treatment which is quite, I shouldn't use the word cheap, which is affordable. It is, you can give it to the mass of people, and also it can be reproduced. Then people ask me that if you are coming here every month for the last 5 years, why KMC? ಸುದ್ದಿಗೋಷ್ಠಿಯಲ್ಲಿ ಮಣಿಪಾಲ್ ಹೆಲ್ತ್ ಎಂಟರ್ಪ್ರೈಸಸ್ನ ವ್ಯವಸ್ಥಾಪಕ ನಿರ್ದೇಶಕ ದಿಲೀಪ್ ಜೋಸ್, ಮಂಗಳೂರಿನ ಕೆಎಂಸಿ ಆಸ್ಪತ್ರೆಯ ವೈದ್ಯಕೀಯ ಸೂಪರಿಂಟೆಂಡೆಂಟ್ ಡಾಕ್ಟರ್ ಆನಂದ್ ವೇಣುಗೋಪಾಲ್, ಪ್ರಾದೇಶಿಕ ಮುಖ್ಯ ಕಾರ್ಯಾಚರಣೆ ಅಧಿಕಾರಿ ಸಾಗಿರ್ ಸಿದ್ದಿಕ್, ಮೂಳೆ ರೋಗಶಾಸ್ತ್ರ ಮತ್ತು ಬದಲಿ ಕೀಲು ಜೋಡಣೆ ಶಸ್ತ್ರಕ್ರಿಯಾ ಸಲಹಾ ತಜ್ಞ ಡಾಕ್ಟರ್ ಸುರೇಂದ್ರ ಯು ಕಾಮತ್ ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.